ಕೇಳ್ಕೊಳ್ಳೋದು ಇಷ್ಟೇ, ಎಷ್ಟೋ ಸಲ ನೀವು ಎಷ್ಟೋ ಹೋರಾಟಗಳನ್ನು ನೀವು ಮಾಡಿದ್ದೀರಿ, ಯಾರ್ಯಾರಿಗೆ ಬೇಕಾಗಿ, ನಿಮಗೆ ಸಂಬಂಧ ಇಲ್ಲದವರಿಗೆ ಬೇಕಾಗಿ ನೀವು ಹೋರಾಟಗಳನ್ನು ನೀವು ಮಾಡಿದ್ದೀರಿ. ಎಷ್ಟೋ ಸಲ ನೀವು ಜೈಲಿಗೆ ಹೋಗಿದ್ದೀರಿ. ನೀವಿನ್ನು ಹೋಗಬಾರ್ದು, ಬೇಡದ ಹೋರಾಟಕ್ಕೆ ನೀವು ಹೋಗಬಾರ್ದು. ಇವತ್ತು ನಮ್ಮ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಬಂದಿದೆ, ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂದರೆ BJP ನಾಯಕರು ಯಾರಿದ್ದಾರೆ, ನಮ್ಮ ಸಮುದಾಯದವರು ಮೂಕರಾಗಿದ್ದಾರೆ, ಕಿವುಡರಾಗಿದ್ದಾರೆ, ಕಣ್ಣರಾಗಿದ್ದಾರೆ. ಅಂಥವರನ್ನೇ ಆ ಪೋಸ್ಟಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಇಂಥ ಸಂದರ್ಭ ಬರುವಾಗ ಯಾರು ಬಾಯಿ ಬಿಚ್ಚಬಾರ್ದು. ಯಾರು ಬಾಯಿ ಬಿಚ್ಚೋದಿಲ್ಲ ಅಂಥವನಿಗೆ ಆ BJPಯಲ್ಲಿ ಪೋಸ್ಟ್ ಕೊಡ್ತಾರೆ ನಮ್ಮವರಿಗೆ. ಅವರಿದ್ದರೆ ಏನು, ಇಲ್ಲದಿದ್ದರೆ ಏನು. ನಾನು ನಿಮಗೆ ಸವಾಲು ಆಗ್ತಾ ಇದ್ದೇನೆ, ನಮ್ಮ ಯುವಕರಿಗೆ, ಇನ್ನು ಮುಂದೆ ಯಾರು ನಮ್ಮ ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. 3 ದಿನದ ಒಳಗೆ ಅಧಿಕಾರಿಯವರು ನಮ್ಮ ಗರೋಡಿಗೆ ಹೋಗಿ ಕ್ಷಮೆ ಕೇಳಬೇಕು. ಪೂಜಾರಿಯವರ ಕಾಲು ಹಿಡಿದು ಕ್ಷಮೆ ಕೇಳಬೇಕು. 3 ದಿನದ ಅವಧಿಯಲ್ಲಿ ಅವರಿಗೆ 3 ದಿನ ಟೈಮ್ ಕೊಡ್ತಾ ಇದ್ದೇನೆ ನಾನು. 3 ದಿನದಲ್ಲಿ ಅವರು ಇದನ್ನು ಮಾಡಲಿಲ್ಲ ಅಂತಾದರೆ ನಮ್ಮ ಸಮುದಾಯದ ಯಾರಾದರೂ ಒಬ್ಬ ಪ್ರಥಮವಾಗಿ ಹೋಗಿ ಅಧಿಕಾರಿಯ ಮುಖಕ್ಕೆ ಮಸಿ ಬಡಿದ್ರೆ ನಾನು ಅವನಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೊಡ್ತೇನೆ. ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು BJP ಅವರಿಗೆ ನಾನು ಚೇತಾವಣೆಯನ್ನು ಕೊಡ್ತಾ ಇದ್ದೇನೆ. ನೀವು ಅಧಿಕಾರಿಯನ್ನು ನಿಮ್ಮ ಪಕ್ಷದಿಂದ ತೆಗೆದು ಹೊರಗೆ ಹಾಕಲಿಲ್ಲ ಅಂತಾದರೆ ಬರುವ ಚುನಾವಣೆಯಲ್ಲಿ ನಾವು ಬಿಲ್ಲವರು 60% ಈ ಜಿಲ್ಲೆಯಲ್ಲಿದ್ದೇವೆ, ಏನು ಮಾಡ್ತೇವೆ ಅಂತ ಹೇಳಿ ನಿಮಗೆ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ.